ಗಾಯ್ಸ್ ಎಂಕ್ಲು ಸೀದಾ ಬಾಳೆ ಒಂದು ಬತ್ತ ಪುಷ್ಪಟ್ಟು ವಿಚಾರ ಮಾಡ್ತಾರಲ್ಲ ಎಂಕ್ಲಿಗೆ ಬಡ ಒಂದುಂಡು ಜೋರು ಮನಸ್ಸಿಗೆ ಪೋಡು ತೂಕ ಎಂಕ್ಲ ಫ್ರೆಂಡ್ ನಕ್ಲ ಹೋಟೆಲ್ ಉಂಡು ಅಡೆ ಪೋಯಿ ಫ್ರೆಂಡ್ನ ಹೋಟೆಲ್ ಪೋದು ರಿಲ್ಲರಾಯ್ಜ ಗೊತ್ತಿ ಅಡ ಪೋಯಿ ಹೋಟೆಲ್ ಸ್ವರ್ಗ ಬಂದದು ರಾಜೇಶ್ ಅಣ್ಣರ್ನಕ್ಲನ ಹೋಟೆಲ್ ಓಪನ್ ಆದ 1 ವರ್ಷ ಆಂಡ್ ಒಂದು ತೋಜುಂಡು ಒಂದು ಅದ ಈ ಬಸ್ ನನ್ನೆಲ್ಲ ಉಂಡತ್ತ ಹೋಟೆಲ್ ಸ್ವರ್ಗಕ್ಕೆ ಹೋಗಿ ನಮ್ಮ ರಾಜೇಶ್ ಅಣ್ಣ ಉಳ್ಳಾರ ತೂಕ ಇತ್ತಂದ್ರೆ ಉಂಡದು ಸೀದಾ ಅಂಚನೆ ಹೋಯ್ ಇಲ್ಲಾಗ ಒಂದು ಎನ್ನಾರ್ಪುರ 16 ರೂಟು ನೆಟ್ ತಿರ್ತು ಬತ್ತಂಡ ಇಂಚ ಬತ್ತದ ರೈಟ್ ಸೈಡ್ಗೆ ಸ್ವರ್ಗ ಹೋಟೆಲ್ ತಿಕ್ಕೊಂಡು ಸಂತೆ ಮಾರ್ಕೆಟ್ ನೆಟೆ ಮೀನು ಮಾರ್ಕೆಟ್ ಮತ್ತೊಂದಲ್ಲಿ ನೆಟೆ ಬತ್ತದ ನಮ್ಮ ಬಂದಾಗ ಸ್ವರ್ಗ ಹೋಟೆಲ್ ಐತರತೆ ಸಂತೆ ಜನ್ನಾಪುರ ಜಿಗಿ ಜಿಗಿ ಬಂದಿದೆ ಅದೇ ಮೂಲೆ ಉಂಡು ಸ್ವರ್ಗ ಹೋಟೆಲ್ ಸ್ವರ್ಗ ಓಪನ್ ಉಂಟಾ ಮಂಡಪುರ ಕರ್ತು ಬರ್ದಿರತ್ತ ಮನೆಟ್ಟೆ ರೋಡು ಎಸ್ ಇದರ ಸ್ಟಾಪ್ ವಿಕ್ರಮ್ ವನಸ್ಗೆ ಬಿರಿಯಾನಿಗೆ ತಂದ ಬಿರಿಯಾನಿ ವನಸ್ ಗೊತ್ತಿಲ್ಲ ತಿಂದು ಹೆಚ್ಚಿನ ಟೇಸ್ಟ್ ಕೊಡುವಂತ ರಾಜಸ್ಥಾನ ನಡೆದಿದೆ ಟೇಸ್ಟ್ ಮಾತ್ರ ನಾನು ಬಂದ್ಬಿಟ್ಟು ಹತ್ತಿರದಿಲ್ಲೇ ಮೊಟ್ಟ ಬತ್ತು ಸಾಕು ಹಾಕೊಂಡು ಘಾಟಿ ಟ್ರಾಫಿಕ್ ಪೊಲೀಸ್ ಆಟ ಮಧ್ಯೆ ತಿಕ್ಕೊಂಡು ರೈಸ್ ಸೆಟ್ ಉಂಟು మరి ಬಿರಿಯಾನಿ ಹೌದಾ ಬಿರಿಯಾನಿ ರೈಸ್ ಸೆಟ್ ಉಂಟು ಗ್ರೇವಿ ತೊಟ್ಟು ಕರೆಕ್ಟ್ ಅನ್ನಿಸ್ತು ಮ್ಯಾಚ್ ಆವು ಗ್ರೇವಿ ತೊಟ್ಟು ಮ್ಯಾಚ್ ಆಪ್ರೇಟ್ ಉಂಟು ಅಲ್ಲ ಫ್ರೆಂಡ್ ರಾಜೇಶ್ ಅಣ್ಣ ಇಜ್ಜೆರಾಡು ನಾನಿಜ್ಜರಿಗೆ ಹಾಕ್ಯಂಡೆ ಹಲೋ ಗಾಯ್ಸ್ ವೆಲ್ಕಮ್ ಟು ಗಣೇಶ್ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ ಸೊ ಏನಿಲ್ಲ ಬಾಳೆನೂರು ಬೈದ ಮಧ್ಯಾಹ್ನ ಮನಸ್ಸಿಗೆ ಸೀದಾ ನಮ್ಮ ರಾಜೇಶ್ ಅಣ್ಣ ನಡೆ ಬೈದ ಕೊನಸಿಗೆ ಆ ಹೋಟೆಲ್ ಸ್ವರ್ಗ ಬಂದು ಎನ್ನಾರ್ಪುರ ರೂಟಿಗೆ ಸಿಕ್ಕಿತ್ತು ಬತ್ತು ಅಲ್ಲಿ ಒಂದು ಬೋರ್ಡ್ ಬಾರ್ದಿರು ಸೀದಾ ಬತ್ತು ರೈಟ್ಗೆ ಸ್ವರ್ಗ ಹೋಟೆಲ್ಗೆ ಬಂದು ಸೊ ಆ ಪಕ್ಕ ಈಗ ಮತ್ತೆ ಒಂದು ಫಂಕ್ಷನ್ ಇರ್ತದಲ್ಲ ಅಡುಗೆ ಮನಸ್ಪುರ ರೆಡಿ ಮಾಡ್ಕೊತೀರಿ ನಾನು ಫೋನ್ ನಂಬರ್ ಏನು ಪಾಡ್ದಿತ್ತೆ ಈಗ ಕಾಂಟ್ಯಾಕ್ಟ್ ಮಾಡ್ತೀವಿ ಸೊ ಇದೆ ನೆಕ್ಸ್ಟ್ ವೀಡಿಯೋ ಇಡ್ತಿದ್ದ ಅದನ್ನು ಟಾಟಾ ಬೈ ಸಿಯಾ